ಮಹುವಾ ಮೊಹಿತ್ರಾ ಸಂಸತ್ತಡ್ ಪ್ರಶ್ನೆ ಕೇನೆರೆಗ್ಲ ಭ್ರಷ್ಟಾಚಾರ ಮಲ್ತುದೆರ್ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಬೊಕ ಬುರ್ಚಾಂದಿನ ಸಂದೇಶ ಪಂದ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಂಡೇರ್ ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಸಂಸತ್ ಸ್ನಾನಡ್ದು ಉಚ್ಚಾಟನೆ ಆಯಿನ ವಿಚಾರಡ್ ಉಡುಪಿಡ್ ಮಾಧ್ಯಮದ ಕಲೆಡ ಪಾತೆರಿನ ಆರು ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಆರು ಸಂಸದರ ಪನ್ಪಿನ ಪದಕ್ ಕಳಂಕ ಕನತಿರ್ ಸಂಸತ್ತದ ಪಾವಿತ್ರ್ಯತೆಯನ್ನು ಗೆನ್ಪಂದಿನಕ್ಕೆ ಶಿಕ್ಷೆ ಆವುಡು ಸಮಿತಿ ಕುರ್ತಿನ ವರದಿಡ್ ಇತ್ತಿಲ ಕನೆ ಶಿಕ್ಷೆ ಆವುಡು ಪಂಡಿರ್ ನಮಕೇನುನ ಪ್ರಶ್ನೆಲೇನು ದೆಂಗಾದ ದಿಯೋಡು ಪಾರ್ಲಿಮೆಂಟ್ದ ಉಲಾಯಿ ಬರ್ಪಿನ ಮುಟ್ಟ ಉತ್ತರ ಎರೆಗ್ಲ ಗೊತ್ತಿಪ್ಪುಜಿ ಒಂಜಿ ಪ್ರಶ್ನೆಗೆ ಒರಿ ಅಧಿಕಾರಿ 17-20 ದಿನ ಬಂಗ ಬರ್ಪೆ ಅಧಿಕಾರಿಲನ ಕೂಟ ಒಂದಕ್ಕೆ ಕೆಲಸ ಮಲ್ಪುಂಡು ತಪ್ಪು ಸಂದೇಶ ಪೋಯರೆಗೆ ಬಲ್ಲಿ ಪನ್ಪಿನ ಕಾರಣಗೂ ಚರ್ಚೆ ಮಲ್ಪುವೆರು ಆಂಡ ಮುಹುವಾ ಪವಿತ್ರವಾಯಿನ ಸದನನ್ನು ದುರುಪಯೋಗ ಮಲ್ತೊಂಡೇರು ಸ್ವಂತ ಲಾಭಗಾದು ಆ ಸ್ಥಾನನ್ನು ದುರ್ಬಳಕೆ ಮಲ್ತೊಂದಿರು ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಪಂದ್ ಕಿಟಿಕಾರಿಯರು RSS ದಲಿತರ್ನ ನಿರ್ಲಕ್ಷ್ಯ ಗೂಳಿಹಟ್ಟಿ ಶೇಖರ್ ಹೇಳಿಕೆ ವಿಚಾರಗೆ ಪ್ರತಿಕ್ರಿಯಿಸೈನ RSS ಶಾಖೆಗೆ ಪೋಯಿನಕ್ಲು ಇಂಚ ಪಾತಿರೇರೆ ಸಾಧ್ಯ ಇಜ್ಜಿ ಪೂರ್ವ ವರ್ಗದಕ್ಕಲು ಒಟ್ಟುಗು ಇಪ್ಪುಡು ಪನ್ಪಿನವೇ RSSದ ಆಶಯ ಭಾರತದ ಅಭ್ಯುದಯಗೆ ಒಂದುವೇ ಸಾಧಿ ಪಂದ್ RSS ನಂಬುಂಡು ಗೂಳಿಹಟ್ಟಿಯರೆಗೆ RSSದ ಬಗ್ಗೆ ತಪ್ಪು ಮಾಹಿತಿ ಉಂಡು ಐಕ್ 6 ಸಂಘಗ್ ಬರಡು ಬಂದಿರು ಗೂಳಿಹಟ್ಟಿಯವರು RSSಗೆ ಅವಾಗ ಬಂದಿದ್ರು ಮತ್ತು ಯಾವತ್ತೂ ಇದ್ರು ಅವರು ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ ಆಗಿದ್ರು ಮಂತ್ರಿ ಆಗಿದ್ರು ಸರಿ ಇದೆ ಯಾರು RSSನ ಶಾಖೆಗೆ ಹೋಗಿರ್ತಾರೆ ಯಾರೇ RSSನ್ನು ಒಳಗಿಂದ ತಿಳ್ಕೊತಾರೆ ಇವರು ಯಾರು ಇದನ್ನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ RSSನಲ್ಲಿ ವಿಶೇಷ ಒತ್ತು ಕೊಡುವಂಥದ್ದೇ ನಮ್ಮ ಎಲ್ಲ ವರ್ಗದವರ ಭಾರತದ ಅಭ್ಯುದಯ ಆಗಬೇಕು ಅಂದರೆ ಎಲ್ಲ ವರ್ಗದವರು ಒಟ್ಟಾಗಿ ಕೆಲಸ ಮಾಡಬೇಕು ಒಟ್ಟಾಗಿ ಮುಂದಕ್ಕೆ ಹೋಗ್ಬೇಕು ಅನ್ನುವಂಥದ್ದು RSSನ ತತ್ವ ಇದೆ ಅದಕ್ಕಾಗಿ ಗೂಳಿಹಟ್ಟಿಯವರಿಗೆ ತಪ್ಪು ಮಾಹಿತಿ ಇದೆ ಅವರು ದಯಮಾಡಿ ಸಂಘಕ್ಕೆ ಬನ್ನಿ ಮಹುವಾ ಮೊಹಿತ್ರಾ ಇವತ್ತು ನಮ್ಮ ಜೊತೆನೇ MP ಆಗಿದ್ದಂಥವರು ಆದರೆ MP ಸಂಸದರು ಅನ್ನುವಂಥ ಪದಕ್ಕೆ ಕಳಂಕವನ್ನು ಅವರು ತಂದಿದ್ದಾರೆ ಕಾರಣ ಪ್ರಶ್ನೆ ಕೇಳೋದಕ್ಕೆ ಅಥವಾ ಪಾರ್ಲಿಮೆಂಟಲ್ಲಿ ಮಾತಾಡೋದಕ್ಕೆ ಕೂಡ ಯಾರಾದರೂ ಭ್ರಷ್ಟಾಚಾರವನ್ನು ಮಾಡ್ತಾರೆ ಅಂತಂದರೆ ಅದು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ನಾವು ಪ್ರಶ್ನೆಗಳನ್ನು ಗುಪ್ತವಾಗಿ ಇಡಬೇಕು ಉತ್ತರವನ್ನು ಕೂಡ ಅದು ಪಾರ್ಲಿಮೆಂಟಿನ ಒಳಗೆ ಬರುವ ತನಕ ಉತ್ತರ ಯಾರಿಗೂ ಗೊತ್ತಾಗೋದಿಲ್ಲ ಅದನ್ನು ಗುಪ್ತವಾಗಿ ಇಡ್ತಾರೆ ಅಧಿಕಾರಿಗಳು ಅದಕ್ಕಾಗಿ ತುಂಬ ಶ್ರಮ ಪಡ್ತಾರೆ ನಮ್ಮ ರಾಜ್ಯಗಳಲ್ಲಿ ಇರೋದಕ್ಕಿಂತ ಹೆಚ್ಚು ಶ್ರಮವನ್ನು ಸುಮಾರು ಒಂದು ಪ್ರಶ್ನೆಗೆ 15-20 ದಿನ ಒಬ್ಬ ಅಧಿಕಾರಿ ಒಂದು ಅಧಿಕಾರಿಗಳ ತಂಡ ಕೆಲಸ ಮಾಡುತ್ತೆ ಪದೇ ಅದನ್ನು ಚರ್ಚೆ ಮಾಡುತ್ತೆ ಯಾವುದೇ ತಪ್ಪು ಹೋಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಇಂಥ ಪವಿತ್ರವಾದಂಥ ಸದನವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರ ಸ್ವಂತ ಲಾಭಕ್ಕಾಗಿ ಅವರ ಸ್ವಇಚ್ಛೆಗಾಗಿ ಅವರ ಸ್ವಾರ್ಥಕ್ಕಾಗಿ ಸದನವನ್ನು ಮತ್ತು ಲೋಕಸಭೆಯನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಇದು ಮಾರಕ ಮತ್ತು ಕೆಟ್ಟ ಸಂದೇಶ ಇದು ವಿಧಾನಸಭೆಯಲ್ಲಿ ಕೂಡ ಮುಂದೆ ಇದೇ ಆಗ್ಬೋದು ಅದಕ್ಕಾಗಿ ಬಿಲ್ಗಳ ಬಗ್ಗೆ ಉತ್ತರಗಳ ಬಗ್ಗೆ ಯಾವುದೇ ವಿಚಾರವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದ್ರ ಬಗ್ಗೆ ಗಂಭೀರತೆ ಇರಬೇಕು ಈ ಗಂಭೀರತೆಯನ್ನು ಅವರು ಕಡೆಗಣಿಸಿದ್ದಾರೆ ಅದರ ಪಾವಿತ್ರ್ಯತೆಯನ್ನು ಕಡೆಗಣಿಸಿದ್ದಾರೆ ಅದಕ್ಕಾಗಿ ಅವರಿಗೆ ಶಿಕ್ಷೆ ಆಗಬೇಕಾಗಿದೆ ಅದನ್ನು ಆ ಕಮಿಟಿ ತಗೊಂಡಿದೆ ಇವತ್ತು ಯಾವ ಕಮಿಟಿಯವರ ಬಗ್ಗೆ ವರದಿಯನ್ನು ಕೊಟ್ಟಿದೆ ಆ ಕಮಿಟಿ ಅದನ್ನು ಗಮನಿಸಿದೆ ಮತ್ತು ವರದಿಯನ್ನು ಕೊಟ್ಟಿದೆ ವರದಿಗೆ ತಕ್ಕಂಥ ಶಿಕ್ಷೆ ಅವರಿಗೆ ಆಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ.